ಇನ್ನು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳಿಗೆ ತಡೆಯೊಡ್ಡಿ ಕಿರುಕುಳ ನೀಡಿದಂತಹ ವಿದ್ಯಾರ್ಥಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂತ್ರಸ್ತೆ ವಿದ್ಯಾರ್ಥಿನಿ ಹಿಬಾ ಶೇಖ್ ನಗರದ ಉತ್ತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಿನ್ನೆನು ಪರೀಕ್ಷೆ ಬರೆಯುವಾಗ ಕೆಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ಈ ಸಂದರ್ಭ ಕಾಲೇಜು ಆಡಳಿತ ಸಹಾಯಕ್ಕೂ ಕೂಡ ಬರಲಿಲ್ಲ ಎಂದು ದೂರಿದ್ದಾಳೆ. ನಿನ್ನೆ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆದದ್ದು. ನಿನ್ನ ಫಸ್ಟ್ ಎಕ್ಸಾಮ್ ನಮಗೆ ಇಂಟರ್ನಲ್ಸ್. ನಾವು ಕಾಲೇಜಿಗೆ ಬರುವಾಗ ನಮಗೆ ಪರ್ಮಿಷನ್ ಕೊಟ್ಟಿದ್ದರು ಪ್ರಿನ್ಸಿಪಲ್, ನೀವು ಕಾಲೇಜಿಗೆ ಬಂದು ಎಕ್ಸಾಮ್ ಬರಿಬೋದಂತ. ಅಂದರೆ ಸ್ಕಾರ್ಫ್ ಹಾಕಿಲ್ಲ, ಜಸ್ಟ್ ಶಾಲ್ ಹಾಕಿ ತಲೆಗೆ ಬಂದು ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರಿಬೋದಂತ. ಬಟ್ ನಾವು ಎಕ್ಸಾಮ್ ಹಾಲಲ್ಲಿ ಕೂತಿರುವಾಗ ಎಕ್ಸಾಮ್ ಕರೆಕ್ಟ್ ಸ್ಟಾರ್ಟಿಂಗ್ ಟೈಮಲ್ಲಿ ಇವನು ಸಾಯಿ ಸಂದೇಶ್ ಅಂತ AVP ಅವರ ಗ್ರೂಪನ್ನು ಕರ್ಕೊಂಡು ಬಂದು ನೀವು ಕಾಲೇಜಿಂದ ಹೊರಗೆ ಹೋಗಿ, ಎಕ್ಸಾಮ್ ಹಾಲಿಂದ ಹೊರಗೆ ಹೋಗಿ ಅಂತ ನಮಗೆ ಹೇಳ್ತಿದ್ದ. ಎಕ್ಸಾಮ್ ಬರೀಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟದ್ದು ನಿಮಗೆ, ಯಾರ ಕಾಲೇಜ್ ಅಂತ ನೀವು ಬಂದದ್ದು ಹಾಗೆಲ್ಲ ಹೇಳಿ ನಮಗೆ ಹೊರಗೆ ಕರ್ಕೊಂಡು ಹೋದ. ಅಲ್ಲಿ ಪ್ರಿನ್ಸಿಪಲ್ ಏನು ಹೇಳ್ತಿದ್ದಾರೆ, ನಾನು ಹೇಳಲೇ ಇಲ್ಲ, ಅವರಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ. ನಮ್ಮ ಹತ್ರ ಲೆಟರ್ ಉಂಟು, ಪರ್ಮಿಷನ್ ಲೆಟರ್ ಉಂಟು ಅವ್ರು ಕೊಟ್ಟದ್ದು. ಮತ್ತೆ ಕೂಡ ಅವ್ರು ಹೇಳ್ತಿದ್ದಾರೆ ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತ. ಅವ್ರು ಯಾಕೆ, ಅವನು ಸ್ಟೂಡೆಂಟ್ ಅಲ್ಲ, ಅವನೊಬ್ಬನು, ಅವನು ಯಾಕೆ ನಮ್ಮ ಹತ್ರ ಹಾಗೆ ಹೇಳ್ತಿರೋದು? ಅವನು ಯಾರು ಕೊಟ್ಟದ್ದು ರೈಟ್ ಹಾಗೆ ನಮ್ಮ ಹತ್ರ ಮಾತಾಡಲಿಕ್ಕೆ? ಕಂಪ್ಲೇಂಟ್ ಕೊಟ್ಟದ್ದು ಗರ್ಲ್ಸ್ ಮೇಲೆ ಹ್ಯಾರೆಸ್ ಮಾಡಿದ್ದು ಮೋಸ್ಟ್ಲಿ ನನ್ನ ಮೇಲೆ. ನಮ್ಮ ಕ್ಲಾಸ್ ಬಂದು ಅವ್ನು ಹೀಗೆ ಕೈ ತೋರಿಸ್ಕೊಂಡು ನನ್ನ ಹತ್ರ ಹೇಳ್ತಾನೆ, ನೀನು ಎದ್ದೇಳು, ನೀನು ಹೊರಗೆ ಹೋಗು ಅಂತ. ಇವತ್ತು ಹೊರಗೆ ಗೇಟ್ ಹೊರಗೆ ಜಗಳ ಆಗುವಾಗ ನನ್ನ ಮೈಯೆಲ್ಲ ಮುಟ್ಟಿ ನನಗೆ ಹೀಗೆ ದೂಡಿ ಎಲ್ಲ ಹೇಳ್ತಿದ್ದಾನೆ, ನಿನಗೆ ಯಾರು ಹೇಳಿದ್ದು ಕಾಲೇಜಲ್ಲಿ ಬರಲಿಕ್ಕೆ, ಹಾಗೆ ಹೀಗೆ ತುಂಬ ಹ್ಯಾರೆಸ್ ಮಾಡ್ತಿದ್ದ. ತುಂಬ ಥ್ರೆಟನಿಂಗ್ಸ್ ಎಲ್ಲ ಕೊಡ್ತಿದ್ದ. ನಮಗೆ ತುಂಬ ಥ್ರೆಟನಿಂಗ್ ಮೆಸೇಜಸ್ ಎಲ್ಲ ಬರ್ತಾ ಉಂಟು. ಹಾಗೆ ನಾವು ಏನು ಮಾಡಲಿ? ಅವನಿಗೆ ಯಾರು ರೈಟ್ ಕೊಟ್ಟದ್ದು? ಅವನು ಸ್ಟೂಡೆಂಟ್, ನಮ್ಮ ಥರನೇ ಅವನು. ಅವನಿಗೆ ಅದು ರೈಟ್ ಇಲ್ಲ ಮಾತಾಡಲಿಕ್ಕೆ ನಮ್ಮ ಎದುರು. ಇನ್ನು ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನಡೆದ ದೌರ್ಜನ್ಯವನ್ನ ಮುಸ್ಲಿಂ ಸಂಘಟನೆಗಳು ತೀವ್ರವಾಗಿ ಖಂಡಿಸಿದ್ದು, ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾದ ಮಾಜಿ ಮೇಯರ್ ಕೆ ಅಶ್ರಫ್ ಮತ್ತು ಮುಸ್ಲಿಂ ಐಕ್ಯತಾ ವೇದಿಕೆಯ ಪದಾಧಿಕಾರಿಗಳ ನಿಯೋಗಗಳು ಮಂಗಳೂರು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ಮತ್ತು ಮಾನಸಿಕ ಕಿರುಕುಳ ನೀಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನೋಡಿ, ನಾವು ಮೀಟಿಂಗ್ ಮಾಡಿಕೊಂಡು ಕಾಲೇಜಿಗೆ ಏನು ಹೋಗೋದು ಬೇಡ, ಯಾಕೆಂದರೆ ಅಲ್ಲಿ ಇಶ್ಯೂ ಆಗೋದು ಬೇಡ. ಯಾಕೆಂದರೆ ನಾವು ಹೋಗೋದು ಮತ್ತು ಅವರು ಬರೋದು ಅಲ್ಲಿ ಒಂದು ಇಶ್ಯೂ ಆಗೋದು ಬೇಡ. ನಾವು ಡೈರೆಕ್ಟಾಗಿ ಪೊಲೀಸ್ ಠಾಣೆಗೆ ಬಂದಿದ್ದೇವೆ, ವಿಚಾರವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಬರೀ ಆ ಹುಡುಗಿಯ ಒಂದು FIR ಕೇಸ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ತಗೊಳ್ಬೇಕಂತ ಒಂದು ಒತ್ತಡ ಹಾಕಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನ್ಯಾಯ ಸಿಗಬೇಕು ಅಷ್ಟೇ. ಯಾಕೆಂದರೆ ಆಗದೊಂದು ಆಗಿಬಿಟ್ಟಿದೆ, ಅದು ಇನ್ನು ಮುಂದೆ ಆಗಬಾರ್ದು. ಮತ್ತು ಪ್ರಿನ್ಸಿಪಾಲು ಕೂಡ, ಯಾಕೆಂದರೆ ನೋಡಿ, ಆ ಹುಡುಗಿ ಏನು ಜಬರ್ದಸ್ತಿ ಏನು ಮಾಡಲಿಲ್ಲ, ಇಶ್ಯೂ ಅವರು ಉಂಟು ಮಾಡಿದ್ದಾರೆ. ಅವರಿಗೆ ಅವಕಾಶ ಮಾಡಿ ಲೆಟ್ರ್ ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ, ಹಿಜಾಬಾಗಿ ಒಂದು ಸಾಲು ಹಾಕಿಕೊಂಡು ಎಕ್ಸಾಮ್ ಬರಿಬೋದು ಅಂತೇಳಿ. ತಟಸ್ಥಾಗಿ ಇವರು ಬಂದು ಧಮಕಿ ಹಾಕಿಕೊಂಡು ಅದನ್ನು ನಿಲ್ಲಿಸಬೇಕಂತ ಹೇಳಿದರೆ ಪ್ರಿನ್ಸಿಪಾಲ್ರ ಉಲ್ಟ ಹೊಡೆದದ್ದು ಕೂಡ ಅವರಿಗೆ ಕೂಡ ತಪ್ಪು. ಯಾಕೆಂದರೆ ಅವರು ಸಹ ಹಾಗೆ ಮಾಡ್ಬೋದು. ಯಾಕೆಂದರೆ ಒಮ್ಮೆ ಕೊಟ್ಟ ಮೇಲೆ ಈ ರೀತಿ ನಿಲ್ಲಿಸಿ ಇದಕ್ಕೊಂದು ಇಶ್ಯೂ ಆಗಿದೆ. ಅದನ್ನು ಈಗಲೇ ನಾವು ಹೇಳೋದು, ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಹೆಣ್ಣು ಮಗಳು ಏನು ಕಂಪ್ಲೇಂಟ್ಗಳು ಅದನ್ನು ದಾಖಲೆ ಮಾಡಿ ಅವರ ಮೇಲೆ FIR ಮಾಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ACP ಅವರನ್ನು ಒತ್ತಾಯಿಸಿದ್ದೇವೆ. ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಖಂಡಿತ ಎಲ್ಲಿ ತಪ್ಪು ಆಗಿದೆ ಆ ತಪ್ಪನ್ನು ಸರಿ ತೂಗಿಸಿ ಅವನ ಹುಡುಗನ ಮೇಲೆ FIR ಮಾಡ್ತಾನೆ ಅಂತ ಹೇಳಿದ್ದಾರೆ. ನಾವು ಇದು ಮುಸ್ಲಿಂ ಐಕ್ಯತಾ ವೇದಿಕೆಯ ಒಂದು ನಿಯೋಗ ಬಂದು ಭೇಟಿ ಮಾಡಿದ್ದೇವೆ. ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಈ ಒಂದು ನಿಯೋಗದಲ್ಲಿ ಭಾಗವಹಿಸಿದ್ದೇವೆ. ನಾವು ಇದನ್ನು ಹಳ್ಳೆಯನ್ನು ತೀವ್ರವಾಗಿ ಖಂಡಿಸ್ತೇವೆ. ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಲಿಕ್ಕೆ ಬರುವುದು ಕಾಲೇಜಿನಲ್ಲಿ, ಆದರೆ ಇಲ್ಲಿ ಅಹಿತಕರ ಘಟನೆ ಆಗಬಾರ್ದಂತ ಹೇಳಿ ನಾವು ಮುನ್ನೆಚ್ಚರಿಕೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವು ಠಾಣೆಗೆ ಬಂದಿದ್ದೇವೆ. ತಾವು ಹೇಳಿದ ಪ್ರಕಾರ ಕಾಲೇಜಿಗೆ ಹೋಗುವ ಅಗತ್ಯ ಇಲ್ಲ. ಕಾಲೇಜಿಗೆ ಹೋದರೆ ಈಗ ಹೇಳಿದಾಗೆ ಬೇರೆಯವರು ಬರೋದು, ನಾವು ಹೋಗೋದು, ಅದು ಅಂಥ ಒಂದು ಗೊಂದಲ ನಿರ್ಮಾಣ ಆಗೋದು ಬೇಡ ಅಂತ ಹೇಳಿ ನಾವು ಈ ಒಂದು ನಿಯೋಗ ಬಂದಿದ್ದೇವೆ. ನಮಗೆ ಭರವಸೆ ಇದೆ ಕಮಿಷನರ ಮೇಲೆ ಹಾಗೂ ACP ಅವರ ಮೇಲೆ. ಖಂಡಿತವಾಗಿ ಆ ಹುಡುಗಿಗೆ ನ್ಯಾಯ ಕೊಡ್ತಾರಂತೆ ಹೇಳ್ತಾ ನಾವು ಈ ಒಂದು ನಿಯೋಗದಲ್ಲಿ ಬಂದು ಪೂರ್ಣವಾದ ನಿಷ್ಪಕ್ಷವಾದ ತನಿಖೆ ಆಗಬೇಕಂತಂದು ನಾವು